ಕೆಲವೊಂದು ವಾರ್ಡಲ್ಲಿ ನೀರಿನ ಸಮಸ್ಯೆ ಇದೆ. ನಮ್ಮ ಡ್ಯಾಮಲ್ಲಿ 6 ಮೀಟರ್ ನೀರು ಇವತ್ತು ಕೂಡ 6 ಮೀಟರ್ ತನಕ ನೀರಿದೆ, ಸ್ವಲ್ಪ ಫ್ಲೋ ಇದೆ. ಹಾಗಾಗಿ ನಮಗೆ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಖಂಡಿತವಾಗಿ ಕೂಡ ಈ ಬಾರಿ ಬರಲಿಕ್ಕೆ ಇಲ್ಲ. ಯಾಕಂತ ಹೇಳಿದರೆ ಏಪ್ರಿಲ್ ಮತ್ತು ಮೇ ಆಸುಪಾಸಲ್ಲಿ 2-3 ಮಳೆ ಖಂಡಿತ ಬರ್ತದೆ ಎಂಬಂಥ ವಿಶ್ವಾಸ ಇದೆ. ಆದರೂ ಕೂಡ ನಮಗೆ ಬಿಳಿಯೂರು ಅಂದರೆ ಸರಳಿಕಟ್ಟೆಯಲ್ಲಿ ಈಗಾಗಲೇ 4 ಮೀಟರ್ ನೀರು ಇದೆ ಮತ್ತು ಅಲ್ಲಿಂದ ಓವರ್ಫ್ಲೋ ಆಗಿ ನಾವು ನದಿಗೆ ನೀರು ಬರ್ತಾ ಇದೆ. ಬಿಳಿಯೂರು ಅಂತ ಹೇಳಿದರೆ ನಮ್ಮ ಉಪ್ಪಿನಂಗಡಿ ಮತ್ತು AMR ಡ್ಯಾಮಿನ ಮಧ್ಯದಲ್ಲಿ ಇರತಕ್ಕಂತಹ ಸಣ್ಣ ಡ್ಯಾಮ್. ಹಾಗಾಗಿ ಅದರಲ್ಲಿ ಸುಮಾರು AMR ಡ್ಯಾಮಿನ 25% ನೀರು ಆ ಒಂದು ಡ್ಯಾಮಲ್ಲಿ ಶೇಖರಣೆಯಾಗಿ ಇದೆ. ಈಗಾಗಲೇ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ. ನಮ್ಮ ಏನು ಕೈಗಾರಿಕೆಗೆ ಆದಷ್ಟು ರೇಷನಿಂಗ್ ಮಾಡಬೇಕು. ಹಾಗೆಯೇ ಕೃಷಿಗೆ ಹೆಚ್ಚು ನೀರು ಬಳಕೆ ಮಾಡಬಾರ್ದು. ಆ ಪ್ರದೇಶದಲ್ಲಿರತಕ್ಕಂತಹ ಮೆಸ್ಕಾಂ ಅಧಿಕಾರಿಗಳಿಗೆ ಕೂಡ ನಮ್ಮ ಜಿಲ್ಲಾಧಿಕಾರಿಯವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಡ್ಯಾಮಿನ ಹತ್ತಿರ ಈಗಾಗಲೇ 2 ಪಂಪನ್ನು ನಾವು ಇಳಿಸಿದ್ದೇವೆ. ಈಗ ನಮ್ಮ ಹರೆಕಳ ಡ್ಯಾಮಲ್ಲಿ ಕೂಡ ನೀರು ಭರ್ತಿಯಾಗಿದೆ, ಅದರಲ್ಲಿ ಕೂಡ ಡ್ರಾಪ್ ಆಗಲಿಲ್ಲ. ಹಾಗಾಗಿ ನಮಗೆ ಪಕ್ಕನೆ ಡ್ಯಾಮಲ್ಲಿ ಎಲ್ಲಿಯಾದರೂ ನೀರು ಕಡಿಮೆ ಆದ ತಕ್ಷಣ ನಾವು ಪಂಪನ್ನು ಹಾಕಿ ಆ ಒಂದು ಕೆಳಗೆ ಇರತಕ್ಕಂಥ ಏನು ಡ್ಯಾಮಲ್ಲಿ ಇರತಕ್ಕಂಥ ನೀರನ್ನು ಲಿಫ್ಟ್ ಮಾಡಿ ನಮ್ಮ ಈ ಒಂದು ತುಂಬೆಯ ಡ್ಯಾಮಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. 2 ಪಂಪ್ ಈಗಾಗಲೇ ಇಟ್ಟಿದ್ದೇವೆ ನಾವು. ಪಕ್ಕನೆ ಡ್ರಾಪ್ ಏನಾದರೂ ಕಡಿಮೆ ಆದರೆ ಅಂದರೆ ನೀರಿನ ಆ ಒಂದು ಲೆವೆಲ್ ಕಡಿಮೆ ಆಗ್ತಾ ಹೋದರೆ ನಾವು ತಕ್ಷಣ ಹೆಚ್ಚುವರಿಯಾಗಿ ಪಂಪನ್ನು ಹಾಕಿ ಆಗ ನಮಗೆ ಇಲ್ಲಿ ಎಷ್ಟು 160 MLD ಏನು ನಮ್ಮ ಮಂಗಳೂರಿಗೆ ಪಂಪಿಂಗ್ ಆಗಿ ಬರ್ತದೆ, ಅದರ 50%ನಷ್ಟು ನಾವು ಸುಮಾರು 10-12 ಪಂಪ್ ಹಾಕಿದರೆ 50%ನಷ್ಟು ನಮಗೆ ಈ ಒಂದು ಕೆಳಗೆ ಇರತಕ್ಕಂಥ ಹರೆಕಳ ಡ್ಯಾಮಲ್ಲಿ ಇರತಕ್ಕಂಥ ನೀರು ನಮಗೆ ಸಿಗ್ತದೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಖಂಡಿತ ಈ ಬಾರಿ ನಮಗೆ ನೀರಿನ ಕೊರತೆ ಆಗಲಿಕ್ಕಿಲ್ಲ. ಅದರ ಜೊತೆಗೆ ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಜನತೆಯಲ್ಲಿ ವಿನಂತಿಯನ್ನು ಮಾಡ್ತೇನೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಇರತಕ್ಕಂತಹ ಗಿಡಗಳಿಗೆ ಇರ್ಬೋದು, ನಾವು ಕಾರ್ ವಾಶ್ ಮಾಡುವಂಥದ್ದು, ಇದಕ್ಕೆಲ್ಲ ಸ್ವಲ್ಪ ಮಿತವಾಗಿ ನಾವು ನೀರನ್ನು ಬಳಕೆ ಮಾಡಬೇಕು. ಯಾಕಂತ ಹೇಳಿದರೆ ನೀರು ಪಕ್ಕನೆ ಬೇರೆ ಕಡೆಯಲ್ಲಿ ನಾವು BBMPಯನ್ನು ನಾವು ಕಂಪೇರ್ ಮಾಡಿದಾಗ ಅಲ್ಲಿ ಬಹಳಷ್ಟು ಸಮಸ್ಯೆ ಇವತ್ತು ಬೆಂಗಳೂರಲ್ಲಿದೆ. ಆದರೆ ಮಂಗಳೂರಲ್ಲಿ ನಮ್ಮ ಜೀವನದಿ ನೇತ್ರಾವತಿಯಲ್ಲಿ ನೀರು ಇರುವುದರಿಂದಾಗಿ ಈ ಬಾರಿ ನಾವು ನಮ್ಮ ಮಿತವಾಗಿ ನೀರನ್ನು ಬಳಕೆ ಮಾಡುವುದರ ಮುಖಾಂತರ ಎಲ್ಲರೂ ಕೂಡ ಸಹಕಾರವನ್ನು ನೀಡಬೇಕಾಗಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಹಾಗೆಯೇ ಗ್ರಾಮಾಂತರ ಪ್ರದೇಶದಲ್ಲಿ ಇರತಕ್ಕಂತಹ ಪಂಚಾಯತಿ ಇರ್ಬೋದು, ಹಾಗೆಯೇ ಬೇರೆ ಇಲ್ಲಿಗಲ್ ಏನೆಲ್ಲ ನೀರೆಲ್ಲ ಕನೆಕ್ಷನ್ ಎಲ್ಲ ತೆಗೆದಿದ್ದಾರೆ ಅವರೆಲ್ಲ ಕೆಲವಲ್ಲಿ ಎಲ್ಲಿಯೆಲ್ಲ ತೋಟಕ್ಕೆ ಎಲ್ಲಿಯಾದರೂ ಆ ರೀತಿಯಾಗಿ ನೀವು ಬಳಕೆ ಮಾಡಿದರೆ ಅಂಥವರ ವಿರುದ್ಧ ನಾವು ಕಠಿಣವಾದಂತಹ ಕಾನೂನಿನ ಕ್ರಮವನ್ನು ಕೈಗೊಳ್ತೇವೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ